ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. मुखाचनो आयताराच्या ह्या वगी दिसा एकूटम जावन एवकरिस्ताचें बलिदान भेटोवंक आमी संगातास जमल्या. आज आमी पास्का काळाचो सवो आयतार संभ्रमता. आयची देवस्तुती कितेंच भेदभाव नासता, एकामेकाचो मोग करूंक आपोवणें दिता. आमी देवाचें उतर पाडून एकामेकाक बोगसून सुमेच्या मिसावान मांडिली जावं ह्या मिसाच्या बलिदाना वेळी आदार मागया. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಸಂದೇಶದಲ್ಲಿ ಯೇಸು ನಮಗೆ ಹೇಳುತ್ತಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಮಾಡುವುದಿಲ್ಲ. ಕ್ರೈಸ್ತ ಧರ್ಮ ಒಂದು ವಿಭಿನ್ನವಾದ ಸಿದ್ಧಾಂತವನ್ನು ನಮ್ಮ ಮುಂದಿಡುತ್ತದೆ. ಈ ಸಿದ್ಧಾಂತವೆಂದರೆ ನಾವು ದೇವರ ಪ್ರೀತಿಯನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಅಥವಾ ದೇವರ ಪ್ರೀತಿಯ ಆಯ್ಕೆ ಪ್ರಶ್ನೆಯೇ ನಮ್ಮ ಮುಂದಿಲ್ಲ. ನಾವು ಹುಡುಕಿ ಹೋಗದಿದ್ದರೂ, ಆಯ್ಕೆ ಮಾಡಿಕೊಳ್ಳದಿದ್ದರೂ ದೇವರು ನಮ್ಮನ್ನು ಹುಡುಕಿ ಬರುತ್ತಾರೆ. ಅವರ ಪ್ರೀತಿ ಸದಾ ನಮ್ಮೊಳಗೆ ಇದೆ. ಅದು ನಮ್ಮ ಶ್ರಮದ ಪ್ರಾರ್ಥನೆಯಾದ ಆಯ್ಕೆಯ ಫಲವಲ್ಲ, ಅದು ದೇವರು ನಮಗಿದ್ದ ಶಾಶ್ವತ ವರಪ್ರಸಾದ. ಕಾರಣ ದೇವರು ನಮ್ಮನ್ನು ಪ್ರೀತಿಸಿಬಿಟ್ಟಿದ್ದಾರೆ. ಇನ್ನು ಹಿಂದಿರುಗಿ ನೋಡಲು ಅವರಿಂದಲೂ ಸಾಧ್ಯವಿಲ್ಲ. ಹಾಗೇನಾದರೂ ಆಯ್ಕೆ ಇರಬಹುದಾದರೆ ಅದು ನಾವು ದೇವರನ್ನು ಪ್ರೀತಿಸುತ್ತೇವೆಯೇ ಇಲ್ಲವೇ ಎಂಬುದಷ್ಟೇ. ಅಂದರೆ ದೇವರ ಪ್ರೀತಿ ನಮ್ಮ ಪ್ರಯಾಣಕ್ಕೆ ಪಾಸ್ಪೋರ್ಟ್ ಅಥವಾ ಟಿಕೆಟ್ ಇದ್ದ ಹಾಗೆ. ಪ್ರಯಾಣ ಮಾಡಬೇಕೇ ಬೇಡವೇ ಎಂಬುದಷ್ಟೇ ನಮ್ಮ ಆಯ್ಕೆ. ಹಾಗಾದರೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ನಮಗೆ ದೇವರ ಪ್ರೀತಿ ನಮಗೆ ಕುಟುಂಬದಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ನಾವು ಒಟ್ಟು ಸೇರುವಾಗ ಅನುಭವಕ್ಕೆ ಬರುತ್ತದೆ. ಈ ಅನುಭವದಿಂದ ನಾವು ಇನ್ನೂ ಬೆಳೆದು ನಮ್ಮ ವಿಶ್ವಾಸದಲ್ಲಿ ದೃಢವಾಗಿ ಜೀವಿಸಲು ಬೇಕಾದ ವರಗಳನ್ನು ನಾವು ಈ ಬಲಿಪೂಜೆ ಸಮಯದಲ್ಲಿ ಬೇಡಿಕೊಳ್ಳೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭುವೇ
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ಪುನರುತ್ಥಾನರಾದ ಪ್ರಭುವಿನ ಗೌರವಾರ್ಥ ಆಚರಿಸುತ್ತಿರುವ ಈ ಶುಭ ದಿನಗಳನ್ನು ನಾವು ಹೃದಯಪೂರ್ವಕ ಭಕ್ತಿಯಿಂದ ಕೊಂಡಾಡುವಂತೆ ಮಾಡಿರಿ. ನಾವು ಯಾವುದರ ಸ್ಮರಣೆ ಮಾಡುತ್ತಾ ಜೀವಿಸುತ್ತಿದ್ದೇವೆಯೋ ಅದಕ್ಕೆ ನಮ್ಮ ಎಲ್ಲ ಕಾರ್ಯಗಳಲ್ಲೂ ಅನುಗುಣವಾಗಿ ನಡೆದುಕೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. धर्मदूतांची कृत्या पुस्तकांतलें वसा. तो पेद्रू घराच्या उंबराशी पावतस कर्नेल ताका मुखार येवन भेटलो आनी सरपडून पांयांक पडलो. पूण पेद्रून ताका उठयलो. ताणें म्हळें, उठ, हांव एक मनीस. तो पेद्रून उलोवंक सुरू केलें. देव पक्षपाती न्हय म्हूण आतां म्हाका स्पश्ट जालें. जो कोण देवाक भियोवन चलता आनी सारकें तें करता तो खंयच्या वंशाचो जाल्यारय देवाक मनवता. पेद्रू अशें उलोवन आसतनाच ताचो संदेश आयकून आसलेल्या सोमेस्तांचेर पवित्र आत्मो देवलो. जुदेव न्हय आसल्यांचेरय पवित्र आत्म्याचें देणें वतलें तें पळयोवन पेद्रू सोवें आयलेले सुनात केल्ले भावार्थी विस्मीत जाले. कित्याक ते आत्व्या भासांनी उलयताले आनी देवाक वाखाणताले. तें तांणी आयकलें. तवळ पेद्रून म्हळें, जसो आमकां तसो तांकांय पवित्र आत्मो मेळ्ळो आसता. तांकां उदकान स्नान दिवंक कोणीय इन्कार करीत वे. अशें ताका जेजू क्रिस्ताचे नवी पवित्र स्नान दिवन ताणें फरमायलें. उपरांत थोडे दीस आपणा सांगाता राव म्हूण ताणें ताचे लागीं विनंती केली. देवाचें उतार हें. विश्वासी मोगासो ताने उगडास काढला. जनागाऊची आपली सर्व सर्वेस पोरांकडे केल्या. प्रेतुमेर शिकांशिक असलेल्या लोका
ಯೋವಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿ ದೇವರಿಂದ ಉಗಮವಾದುದು. ಪ್ರೀತಿಸುವವನು ದೇವರ ಮಗನು, ಅವನು ದೇವರನ್ನು ಬಲ್ಲವನು. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜ್ಜೀವವನ್ನು ಪಡೆಯುವಂತೆ ದೇವರವರನ್ನು ಲೋಕಕ್ಕೆ ಕಳುಹಿಸಿದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು: ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತಮ್ಮ ಪುತ್ರನನ್ನು ಕಳಿಸಿದರಲ್ಲಿಯೇ ಪ್ರೀತಿಯ ನಿಜಗುಣ ತೋರಿ ಬರುತ್ತದೆ. ದೇವರ ವಾಕ್ಯವಿದು. करता तो मुझे उतर पालता मुंतसुमी तो बोल मुझो बाप तसुमो करता आणि आम्ही दोघी तशीशी येता. ಪ್ರಭುವು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ಧಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು,
ಆ ಫಲ ಶಾಶ್ವತವಾಗಿರಬೇಕೆಂಬುದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಎರಡನೇ ಮಹಾಯುದ್ಧದ ಕಾಲವದು. ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ತುರ್ತು ಕರೆಗಳು ಬರುತ್ತವೆ. ಅವರು ಎಲ್ಲವನ್ನು ಬದಿಗಿಟ್ಟು ಆ ಕೆಲಸಕ್ಕೆ ಹೋಗಬೇಕಾಗ್ತದೆ. ಅವರಲ್ಲಿ ಇಬ್ಬರು ಸ್ನೇಹಿತರಿದ್ದರು. ಒಬ್ಬ ಸೈನಿಕ ಯುದ್ಧ ಸ್ಥಳದಲ್ಲಿ ಮುಂದಿನ ಸೈನಿಕರ ಗುಂಡಿಗೆ ಬಲಿಯಾದ. ತಲೆಗೆ ಕಠಿಣ ಗಾಯವಾಗಿತ್ತು. ಆಗ ಇನ್ನೊಬ್ಬ ಸ್ನೇಹಿತ ಅವನ ಮುಖಂಡನೊಡನೆ ಕೇಳಿದ, ನಾನು ಹೋಗಿ ಅವರನ್ನು ರಕ್ಷಿಸಬಹುದೇ ಎಂದು ಕೇಳಿದನು. ಹೋಗಬಹುದು, ಆದರೆ ಅವನು ಈಗಾಗಲೇ ಮರಣ ಹೊಂದಿರಬಹುದು. ನಿನ್ನ ಜೀವವು ಕೂಡ ಅಪಾಯದಲ್ಲಿದೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟರು. ಈ ಸ್ನೇಹಿತ ಯುದ್ಧದಲ್ಲಿ ಗಾಯಗೊಂಡ ಸ್ನೇಹಿತನ ಹತ್ರ ಹೋದಾಗ ಅವನ ಜೀವ ಸ್ವಲ್ಪ ಇತ್ತು. ಅವನು ಇನ್ನೂ ಮರಣ ಹೊಂದಿರಲಿಲ್ಲ. ಆಗ ಅವನ ಕೊನೆಯ ಮಾತುಗಳು ಇವನಿಗೆ ಕೇಳಿಸಲ್ಪಟ್ಟವು. ಸ್ನೇಹಿತನೇ, ನೀನು ಬರುತ್ತೀಯೆಂದು ನನಗೆ ಖಂಡಿತ ಗೊತ್ತಿತ್ತು, ತಿಳಿದಿತ್ತು ಎಂದು ಹೇಳಿ ಅವರು ಪ್ರಾಣ ಬಿಟ್ಟರು. ಆ ನಿರ್ಜೀವ ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ಹೊತ್ತು ಈ ಸ್ನೇಹಿತ ಹಿಂದೆ ಬಂದ. ಅವನ ಜೀವ ಕೂಡ ಅಪಾಯದಲ್ಲಿತ್ತು. ಹಲವಾರು ಗುಂಡುಗಳ ಸುರಿಮಳೆ ಆಯಿತು. ಆದರೂ ಇವನು ಹೇಗಾದರೂ ಬಂದು ಕ್ಯಾಂಪಿಗೆ ಬಂದು ಸೇರಿದ. ತನ್ನ ಮುಖಂಡನ ಎದುರು ನಿಂತಾಗ ಆ ಸೈನಿಕರ ಮುಖಂಡ ಕ್ಯಾಪ್ಟನ್ ಹೇಳಿದರು, ಇವನು ಈಗಾಗಲೇ ಮರಣ ಹೊಂದಿದ್ದಾನೆ. ನಿನ್ನ ಜೀವವನ್ನು ನೀನು ಅಪಾಯಕ್ಕೆ ಒಡ್ಡಿ ನೀನು ಯಾಕೆ ಹೋಗಬೇಕಾಗಿತ್ತು ಎಂದು ಕೇಳಿದ. ಆಗ ಸ್ನೇಹಿತನು ಹೇಳಿದರು, ಅವನು ಈಗ ಮರಣ ಹೊಂದಿರಬಹುದು, ಆದರೆ ಅವನ ಕೊನೆಯ ಮಾತುಗಳನ್ನು ಆಲಿಸುವ ಭಾಗ್ಯ ನನಗೆ ಸಿಕ್ಕಿತು. ಕೊನೆಯ ಮಾತುಗಳು ಎಷ್ಟು ನಂಬಿಕೆಯ ಮಾತುಗಳು, ಅವನಲ್ಲಿರುವ ವಿಶ್ವಾಸ, ಅದು ನನಗೆ ತಿಳಿಯಿತು. ನಾವು ಒಬ್ಬರನ್ನೊಬ್ಬರು ಸ್ನೇಹಿತರಾಗಿದ್ದರಿಂದ ನಾನು ಹೋಗದೇ ಇದ್ದರೆ ಅವನು ಏನು ಹೇಳುತ್ತಿದ್ದ, ವಿರೋಧಿಗಳ ಮಾತುಗಳಿಗೆ ಅವನು ತಲೆ ಕೊಡಲಿಲ್ಲ. ಅವನು ಏನು ಹೇಳಲು ಇಚ್ಛಿಸಲಿಲ್ಲ. ಅವನು ನನ್ನನ್ನು ಕೈ ಬಿಟ್ಟ ಎಂದು ಆ ಸ್ನೇಹಿತನಿಗೆ ತಿಳಿಯುತ್ತಿತ್ತು. ಆದರೂ ಈ ಸ್ನೇಹಿತ ಹೋಗಿ ಕೊನೆಯ ಗಳಿಗೆಯಲ್ಲಿ ಆದರೂ ಅವನಿಗೆ ಸಾಂತ್ವನ ಹೇಳಿದರು. ಪ್ರಿಯ ಸಹೋದರ ಸಹೋದರರೇ, ಯೇಸು ಶಿಲುಬೆಯಲ್ಲಿರುವಾಗ ನಮಗಾಗಿ ಕೊನೆಯ ಮಾತುಗಳನ್ನು ಹೇಳಿದ್ದಾರೆ. ಪಿತನೇ, ಅವರ ಪಾಪಗಳನ್ನು ಮನ್ನಿಸು, ಅವರು ಏನು ಮಾಡ್ತಾರೆಂದು ಅವರಿಗೆ ತಿಳಿಯದು ಎಂದು. ಈ ಕೊನೆಯ ಮಾತುಗಳನ್ನು ಆಲಿಸುವ ಭಾಗ್ಯ ನಮ್ಮೆಲ್ಲ ಕ್ರೈಸ್ತ ಬಂಧುಗಳಿಗೆ ಸಿಕ್ಕಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಯೇಸುವಿನ ಪ್ರೀತಿ ಎಷ್ಟು ಇದೆ ಎಂದು ನಾವು ತಿಳಿಯುತ್ತೇವೆ. ನಮಗಾಗಿ ಯೇಸು ಕೊನೆಯ ಕ್ಷಣದಲ್ಲಿಯೂ ಕೂಡ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಹಾಗಾದರೆ ನಾವು ಕೂಡ ದೇವರ ಪ್ರೀತಿಗೆ ಅರ್ಹತೆಯನ್ನು ಪಡೆಯಬೇಕು. ನಮ್ಮ ಜೀವನದಲ್ಲಿ ಹಲವಾರು ಸಲ ನಾವು
ತಪ್ಪುಗಳನ್ನು ಮಾಡ್ತೇವೆ, ತಪ್ಪುಗಳಾಗ್ತೇವೆ. ತಪ್ಪುಗಳಿಗಾಗಿ ನಾವು ಕ್ಷಮೆಯನ್ನು ಬೇಡಬೇಕು. ಈ ಒಂದು ವಿಚಾರ ಪ್ರಥಮ ವಾಚನದಲ್ಲಿ ನಾವು ಕೇಳಿದ್ದೇವೆ. ನಮ್ಮಲ್ಲಿ ಇರುವ ಹಲವಾರು ವಿವಿಧ ಭಾಷೆ, ಧರ್ಮ, ವಿವಿಧ ಸಂಸ್ಕೃತಿಗಳಿದ್ದರೂ ನಾವು ದೇವರ ಪ್ರೀತಿ ಎಲ್ಲರಿಗೆ ಲಭ್ಯವಾಗುತ್ತದೆ. ಅದು ಒಂದು ರೀತಿಯ ನಮ್ಮಲ್ಲಿ ಏನಿದೆ, ಕ್ರೆಡಿಟ್ ಕಾರ್ಡ್ ಇದೆ. ಆ ಕ್ರೆಡಿಟ್ ಕಾರ್ಡ್ ನಾವು ಉಪಯೋಗಿಸಿದರೆ ಮಾತ್ರ ಅದರ ಫಲ ನಮಗೆ ಸಿಗುತ್ತದೆ. ಇಲ್ಲವಾದರೆ ಆ ಕ್ರೆಡಿಟ್ ಕಾರ್ಡ್, ನಮ್ಮ ATM ಕಾರ್ಡ್ ಅಥವಾ ಏನೋ ಕಾರ್ಡುಗಳಿರ್ತವೆ, ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ರೀತಿ ಇನ್ನು ದೇವರ ಪ್ರೀತಿಯನ್ನು ನಾವು ಉಪಯೋಗಿಸಿದರೆ ಮಾತ್ರ ನಮ್ಮಲ್ಲಿ ದೇವರಲ್ಲಿ ಪ್ರೀತಿ ತುಂಬುತ್ತದೆ. ದೇವರು ಪ್ರೀತಿಮಯವಾಗಿದ್ದಾರೆ, ಅವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಎಂಬ ಮಾತುಗಳು ಸಂತ ಪೇತ್ರನು ಉಳಿದವರಿಗೆ ತಿಳಿಸಿ ಹೇಳುತ್ತಾರೆ. ಅವರ ತಪ್ಪುಗಳು, ಅವರ ತಪ್ಪು ಗ್ರಹಿಕೆ, ದೇವರು ನಮ್ಮನ್ನು ಮಾತ್ರ ಆರಿಸಿದ್ದಾರೆ ಎಂಬ ತಪ್ಪು ಗ್ರಹಿಕೆ, ದೇವರು ಎಲ್ಲರನ್ನೂ ಪಕ್ಷಪಾತವಿಲ್ಲದೆ ಅವರು ಆರಿಸುತ್ತಾರೆ. ಎಲ್ಲರಿಗೂ ದೇವರ ಪ್ರೀತಿ ಲಭಿಸುತ್ತದೆ. ಈ ಪ್ರೀತಿ ತಿಳಿಯದವರು ಮಾತ್ರ ಆ ವಿಷಯವಾಗಿ ಟೀಕೆ ಮಾಡ್ತಾರೆ, ಏನೂ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ. ನಾವು ನೋಡಿದ್ದೇವೆ, ನಮ್ಮ ಸಂತ ಕೋಲ್ಕತ್ತಾದ ಮದರ್ ತೆರೇಸರವರು ಒಮ್ಮೆ ರೋಗಿಯನ್ನು ಎತ್ತು ತಂದು ತನ್ನ ಮನೆಯಲ್ಲಿ ಆರೈಕೆ ಶುಶ್ರೂಷೆ ಮಾಡುತ್ತಿದ್ದರು. ಆಗ ರೋಗಿಯು ಹೇಳಿದನಂತೆ, ನನ್ನ ಗಾಯದಿಂದ ಬರುವ ಕೀವು ಮತ್ತು ಗಲೀಜು ನೀವು ಹೇಗೆ ಅದನ್ನು ಸಹಿಸುತ್ತೀರಿ ಎಂದು ಕೇಳಿದನಂತೆ. ಆಗ ಮದರ್ ತೆರೇಸರ್ ಅವರು ಹೇಳಿದರು, ನೀನು ಇದನ್ನು ಹೇಗೆ ಸಹಿಸಿಕೊಂಡಿದ್ದೀಯೋ ಆ ದುಃಖಕ್ಕೆ ಸರಿ ಮಾಡಿದರೆ ನಾನು ಮಾಡುವ ಆರೈಕೆ ಏನೂ ಅಲ್ಲ. ಎಂದರೆ ದೇವರ ಪ್ರೀತಿ ತನ್ನಲ್ಲಿದ್ದುದರಿಂದ ಆ ರೋಗಿಯ ಆರೈಕೆ ಮಾಡಲು ತನಗೆ ಸಾಧ್ಯವಾಗ್ತದೆ ಎಂದು ಹೇಳಿದರಂತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಮ್ಮಲ್ಲಿ ಪ್ರೀತಿ ಇದ್ದರೆ ನಾವು ಎಂಥ ಕೆಲಸಕ್ಕೂ ನಾವು ಹಿಂಜರಿಯುವುದಿಲ್ಲ. ದೇವರ ಪ್ರೀತಿ ನಮ್ಮಲ್ಲಿದ್ದರೆ ನಾವು ಪರಸ್ಪರ ಪ್ರೀತಿಯನ್ನು ಮಾಡಬೇಕೆಂದು ಯೇಸುವಿನ ಆದೇಶವಾಗಿತ್ತು. ಇಂದಿನ ವಾಚನದಲ್ಲಿ ನೀವು ಕೇಳಿದಿರಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ, ಅದೇ ನನ್ನ ಆಜ್ಞೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಹಾಗಾದರೆ ಆ ಪ್ರೀತಿ ಹೇಗಿರಬೇಕೆಂದರೆ, ಯೇಸು ದೇವರನ್ನು ಹೇಗೆ, ಪಿತನನ್ನು ಹೇಗೆ ಪ್ರೀತಿಸಿದ್ರು, ಅವರು ಹೇಗೆ ಪಿತನೊಟ್ಟಿಗೆ ಒಂದಾಗಿದ್ದರೋ ನಾವು ಕೂಡ ಯೇಸುವಿನೊಂದಿಗೆ ಒಂದಾಗಿರಬೇಕಾದ್ರೆ ನಾವು ಯೇಸುವಿನ ಪ್ರೀತಿಯನ್ನು ಅರಿಯಬೇಕಾಗ್ತದೆ. ಯೇಸು ತನ್ನ ಪ್ರೀತಿಯನ್ನು ಎಲ್ಲರಿಗೆ ಹಂಚಿದ್ರು. ಅವರ 12 ಮಂದಿ ಶಿಷ್ಯರಲ್ಲಿ ಒಬ್ಬ ಪಾಪಿ ಕೂಡ ಇದ್ದ. ಯೇಸುವಿನನ್ನೇ ತಿರಸ್ಕರಿಸಿದವರು ಇದ್ದರು. ಹಾಗಾದರೂ ಯೇಸು ಎಲ್ಲರನ್ನೂ ಪ್ರೀತಿಸಿದರು. ಹಾಗೆಯೇ ನಮ್ಮ ಸ್ವಾಮಿ ಯೇಸು ದೇವರ ಪ್ರೀತಿಯನ್ನು ಅರಿತಿದ್ದರು. ಆದ್ದರಿಂದ ಮಾತ್ರ ಅವರಿಗೆ ಅದು ಸಾಧ್ಯವಾಯಿತು. ನಮಗೂ ಕೂಡ ದೇವರ ಪ್ರೀತಿಯನ್ನು ಅರಿತರೆ ಮಾತ್ರ ನಮ್ಮ ನೆರೆಕರೆಯವರ ಒಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಜೀವಿಸಲು ಸಾಧ್ಯವಾಗುತ್ತದೆ. ಯೇಸುವಿನ ಪ್ರೀತಿಯನ್ನು ನಾವು ಗಳಿಸಿ ನಮ್ಮಿಂದ ಒಳ್ಳೆಯ ಫಲಗಳು ಬರಬೇಕೆಂಬುದೇ ಯೇಸುವಿನ ಉದ್ದೇಶವಾಗಿತ್ತು. ಹಾಗಾದರೆ ನಾವು ಕೊಡುವುದರಲ್ಲಿ ಸಂತೋಷ ಪಡಬೇಕು ವಿನಃ ನಾವು ಪಡೆಯುವುದರಲ್ಲಿ ಅಲ್ಲ. ನಾವು ಗಳಿಸಲು ಶ್ರಮ ವಹಿಸ್ತೇವೆ, ಅದೆಲ್ಲ ಕೊನೆಗೆ ಏನಾಗ್ತದೆ ಎಂದು ಹಲವು ಉದಾಹರಣೆಗಳಿಂದ ನಿಮಗೆ ತಿಳಿದಿದೆ. ಆದ್ದರಿಂದ ಕೋಟಿಗಟ್ಟಲೆ ಹಣವನ್ನು ದಾಸ್ತಾನು ಮಾಡಿದವರು ಅಥವಾ ಆಸ್ತಿಪಾಸ್ತಿ ಮಾಡಿದವರು ಕೊನೆಗೆ ಅದು ಯಾರಿಗೂ ದಕ್ಕದೆ ಹೋಗೋದದ್ದು ಉಂಟು. ಹಾಗಿದ್ದರೆ ಪ್ರೀತಿಯಿಂದ ಮಾಡಿದ ಕೆಲಸ ಕಾರ್ಯಗಳು ಶಾಶ್ವತವಾಗುತ್ತವೆ ಎಂದು ಯೇಸು ನಮಗೆ ಆಗಾಗ ಹೇಳುತ್ತಾರೆ. ಈ ಪವಿತ್ರ ಬಲಿದಾನದಲ್ಲಿ ನಾವು ಪಾತ್ರವಹಿಸುವಾಗ ಯೇಸುವಿನ ರಕ್ತ ಮತ್ತು ಶರೀರ, ಈ ರೊಟ್ಟಿ ಮತ್ತು ದ್ರಾಕ್ಷರಸ ಪರಿವರ್ತನೆಯಾಗಿದೆ, ಅದನ್ನು ನಾವು ಸ್ವೀಕರಿಸ್ತೇವೆ. ನಮ್ಮಲ್ಲಿಯೂ ಕೂಡ ಅಂಥದ್ದೇ ಪರಿವರ್ತನೆಯಾಗಿ ಪ್ರೀತಿಯಿಂದ ನಮ್ಮ ಕೆಲಸ ಕಾರ್ಯಗಳು ಮತ್ತು ಸಂತೋಷದಿಂದ ಇತರರೊಡನೆ ಜೀವಿಸಲು ಬೇಕಾದ ಕೃಪೆಗಳನ್ನು ನಾವು ಬೇಡಿಕೊಳ್ಳೋಣ. ಎದ್ದು ನಿಲ್ಲೋಣ.
ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪಾನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಸಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೂ ನಮಗೂ ಎಷ್ಟೇ ಅಂತರವಿದ್ದರೂ ಪ್ರೀತಿಯಲ್ಲಿ ನಾವು ಅವರಿಗೆ ಹತ್ತಿರವಾಗುತ್ತೇವೆ. ಅವರ ಪ್ರೀತಿಯೇ ನಮ್ಮನ್ನು ಇಲ್ಲಿಗೆ ಕರೆತಂದಿದೆ. ನಮ್ಮಲ್ಲಿರುವ ಭಿನ್ನ ಭೇದಗಳನ್ನು ತೊರೆದು ಒಂದೇ ಕುಟುಂಬದಂತೆ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಾ ನಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. बापा आमचे मागणे ऐक. बापा आमचे मागणे ऐक. सर्गींच्या बापा पवित्र सभा सेलोनवरच्या पवित्र सभेच्या सर मुखेल्यांक तुझ्या मोगांत राख. तुझ्या पुता क्रिस्ताच्या मोगाक साक्ष जावन तो मोग हेराक दिवन तांकांय तुझ्या मोगांतय ओडूंक तुजी कृपा तांकां दी म्हूण मागता. बापा आमचे मागणे ऐक. आमच्या राजकारभाऱ्यांनी तांच्या ताब्यान दिल्ल्या लोकांची निस्वार्थपणी सेवा करूंक तांची मोत उजवाडाय. फुडल्या दिसांनी आमकां बरो सरकार आनी न्यायनितीचे फुडारी उपजाय म्हूण मागता. बापा आमचे मागणे ऐक. आमी सर्वांनी एकामेकाक वळखून तांचो मोग करून फळां बरीत क्रिस्ती जिणी जिवोवन खऱ्या समाधानान जिवोवंक आदार लाभय म्हूण मागता. बापा आमचे मागणे ऐक. समेस्त पिडेस्तांनी प्रायवंतांक तांची पिडा सोसूंक बळ दी आनी तांची सेवा साकरी करच्या बऱ्या मनशाच्या व्यक्तींक मोतीक समाधान दी म्हूण मागता. बापा आमचे मागणे ऐक. ಶಾಂತಿ ಕದಡಲು ಸಂಚು ರೂಪಿಸಿ ಜನರ ನಡುವೆ ದ್ವೇಷ ಮತ್ತು ವೈಷಮ್ಯದ ವಿಷ ಬೀಜ ಬಿತ್ತುತ್ತಿರುವ ಮುಖವಿಲ್ಲದ ಮಾನವತೆಯ ಶತ್ರುಗಳನ್ನು ನಾವು ಸರಿಯಾಗಿ ಗುರುತಿಸಿ ಈ ಸಮಾಜದ ಸ್ವಾಸ್ಥ್ಯಕ್ಕೆ ಅಗತ್ಯವಾದ ರಾಜಕೀಯ ಸಾಮಾಜಿಕ ನಿಲುವುಗಳನ್ನು ತಾಳಲು ಪವಿತ್ರಾತ್ಮರ ಪ್ರೇರಣೆ ಪಡೆಯುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ಪ್ರೀತಿಯ ನಿಧಿ ಎಲ್ಲರ ಆಂತರ್ಯದಲ್ಲೂ ಇದೆ ಎಂಬ ಸತ್ಯವನ್ನು ಮನಗಂಡು ಪ್ರೀತಿಯ ಮಹಾಪೂರದಲ್ಲಿ ಹೃದಯದಲ್ಲಿರುವ ದೋಷ ದ್ವೇಷಗಳನ್ನು ಮರೆತು ಕುಟುಂಬಗಳಲ್ಲಿ ಬಾಂಧವ್ಯವನ್ನು ಬೆಸೆಯುತ್ತಾ ಸಮಾಜದಲ್ಲಿ ತಾರತಮ್ಯವನ್ನು ಕಡಿಮೆ ಮಾಡುವತ್ತ ನಮ್ಮ ಚಿಂತನೆಯನ್ನು ರೂಪಿಸಿಕೊಳ್ಳುವಂತೆ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ನಮ್ಮ ಬೇಡಿಕೆಗಳನ್ನು ಮೌನವಾಗಿ ಸಮರ್ಪಿಸೋಣ. ಪ್ರೀತಿಮಯ ತಂದೆಯೇ, ನಿಮ್ಮ ದಿವ್ಯ ಕುಮಾರರಲ್ಲಿಯೂ ಅವರು ಲೋಕಕ್ಕೆ ಕಳುಹಿಸಿದ ಶಿಷ್ಯರಲ್ಲಿಯೂ ನಿಮ್ಮ ಅಮೋಘವಾದ ಪ್ರೀತಿ ವ್ಯಕ್ತವಾಗಿದೆ. ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಬಾಳಿ ನಿಮ್ಮ ಪ್ರೀತಿಯ ಸಂದೇಶಕ್ಕೆ ಸಾಕ್ಷಿಗಳಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗುವ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಪ್ರಭು ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಸೇರಲಿ. ಹೀಗೆ ನಿಮ್ಮ ದಯೆಯಿಂದ ನಾವು ಶುದ್ಧರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ. ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ-ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕರ್ತ ಯೇಸು ಕ್ರಿಸ್ತರೇ,
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ಬನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೋ ಇವರೊಂದಿಗೋ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರ, ಮಹಿಮೆಯು ಪ್ರಭು ಯೇಸುಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ನೀಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ,
ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾಪನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತೀರಿ. ನಮ್ಮಲ್ಲಿ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈಗ ಸ್ವಲ್ಪ ಹೊತ್ತು ಪರಮ ಪ್ರಸಾದದ ಆರಾಧನೆ ಇರಲಿದೆ. ಸ್ವಾಧೀ ಯೇಸುವೆ, ಈ ಪರಮ ಪ್ರಸಾದದಲ್ಲಿ ನೀವು ನಿತ್ಯ ಜೀವದೊಂದಿಗೆ ನಮ್ಮೊಂದಿಗೆ ಇದ್ದೀರಿ. ನಿಮಗೆ ವಂದನೆ, ಸ್ತುತಿ ಹಾಗೂ ಆರಾಧನೆ ಸಲ್ಲಿಸಲು
ಈ ಒಂದು ಸ್ವಲ್ಪ ಹೊತ್ತನ್ನು ನಾವು ನಿಮ್ಮೊಂದಿಗೆ ಕಳೆಯುತ್ತಿದ್ದೇವೆ. ನಮ್ಮ ಆರಾಧನೆಯನ್ನು ಸ್ವೀಕರಿಸಿರಿ, ನಮಗೆ ನಿಮ್ಮ ಆಶೀರ್ವಾದಗಳನ್ನು ನೀಡಿರಿ. ನಾವು ನಮ್ಮ ವಿಶ್ವಾಸದಲ್ಲಿ ಸ್ಥಿರವಾಗಿ ಜೀವಿಸಲು ಬೇಕಾದ ಕೃಪಾವರಗಳನ್ನು ನಮಗೆ ದಯಮಾಡಿರಿ. ನಿಮ್ಮ ಮಾತುಗಳನ್ನು ನಾವು ಆಲಿಸುತ್ತೇವೆ ಸ್ವಾಮಿ. ನಿಮ್ಮ ದಾಸರು ನಾವು, ನಿಮ್ಮ ಪಾದತಳಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಪ್ರೀತಿಯನ್ನು ನಮಗೆ ದಾರಿ ಎರೆದಿರಿ. ನೀವು ನಿತ್ಯವೂ ನಮ್ಮನ್ನು ಪ್ರೀತಿಸುತ್ತಿದ್ದೀರಿ. ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ನಿಮಗೆ ವಂದಿಸುತ್ತೇವೆ, ನಿಮಗೆ ಆರಾಧಿಸುತ್ತೇವೆ ಸ್ವಾಮಿ. ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ಹೃದಯದಲ್ಲಿ ಆಗಮಿಸಿದ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ಉತ್ತಮ ಜೀವನವನ್ನು, ಆರೋಗ್ಯವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲು ಬೇಕಾದ ಶಕ್ತಿ, ಬುದ್ಧಿಶಕ್ತಿ, ನಮಗೆ ಆರೋಗ್ಯ ನೆಮ್ಮದಿಯನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. Ergani hoglaptuka somia Jesu. Amka aiso distuem paogellakatir. Amcha जीविताक तुझ्या पवित्र एवकरिस्ताचे बळ आमकां दिल्ल्या खातीर आमकां बरी भलायकी तुवें दिल्ल्या खातीर आमकां जिविताचें देणें तुवें दिल्ल्या खातीर आमकां बरें शिकप मेळाशें केल्ल्या खातीर आमकां बरी फिरगस कुटाम दिल्ल्या खातीर आमकां बरें वाडे आनी वाड्याचे मुखेली आमकां दिल्ल्या खातीर आमचो दिसपडतो ग्रास तुवें आमकां फोव केल्ल्या खातीर आमच्या सेस समारतान आमकां कुमोक आनी आदार फोव केल्ल्या खातीर आमकां बावडताचें देणें तुवें फोव केल्ल्या खातीर आमकां जिवितांत संतोश समाधान दिल्ल्या खातीर Hallelujah, 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 hallelujah. स्तोत्र देवा, स्तोत्र देवा, स्तोत्र देवा, येशू देवा, स्तोत्र देवा, स्तोत्र देवा, स्तोत्र देवा, येशू देवा, ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ, ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ, ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವಾ, ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ,
ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ, ನಡೆಯಲೆರಡು ಕಾಲ ಕೊಟ್ಟೆ ಸ್ತೋತ್ರ ದೇವಾ, ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವಾ, ನುಡಿಯಲೊಂದು ಬಾಯ ಕೊಟ್ಟೆ ಸ್ತೋತ್ರ ದೇವಾ, ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಪ್ರೀತಿಸುವ ಮನಸ್ಸ ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ, ಪ್ರೀತಿಸುವ ಮನಸ್ಸ ಕೊಟ್ಟೆ ಸ್ತೋತ್ರ ದೇವಾ, ಕ್ಷಮಿಸಲೊಂದು ಹೃದಯ ಕೊಟ್ಟೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣವನ್ನೇ ಗೆದ್ದು ಬಂದೆ ಸ್ತೋತ್ರ ದೇವಾ, ನನಗಾಗಿ ಜೀವ ಕೊಟ್ಟೆ ಸ್ತೋತ್ರ ದೇವಾ, ಮರಣವನ್ನೇ ಗೆದ್ದು ಬಂದೆ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ, ಅಲ್ಲೇಲೂಯಾ Alleluia, 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. Alleluia, 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 Alleluia. देव ताच्या मोगा विशयंत इस्राया प्रवाद्या मुखांतर आमकां सांगता, इस्रायलान ताका कितलें दुखयल्यार आपूण फाटीं दुखयनासतना तो मोग करता म्हणटा देव. तशेंच देवाचो मोग विचित्र, तो अपरिमीत. ह्या मोगान देव आमकां पोसता, राखता आनी सांबाळटा. देवाचो मोग आमी वर्णूंक असाध्य म्हणटा तें गीत. तशेंच देवाक दिन वासुया कित्याक तो बरो, ताचो मोग ससनाक बाळटा म्हणटा किर्तनकार 118 118 कीर्तने साम 118. देवाच्या मोगा विशयन सांगता. तर मोगाळ भाव भयणीनो, आमकां दिल्ल्या विविध गणितांनी देवाचो मोग आमकां कसो मेळ्ळा म्हणलें उडा आसा घडयां. देवाचो मोग आज आमी भोगया. रसल्या वेळा तावन आज पर्यंत कितल्या मोगान ताणें आमकां सांबाळ्ळां. देवान म्हाका रसून ह्या घडये पर्यंत राखलां, सांबाळ्ळां आनी आपलेच सारकें म्हाका दिलां. आवय बापय दिवन म्हजी जतन केल्या. अनवरां पिडाशिडा येतना म्हाका राखलां आनी म्हजी जतन केल्या. काम दिवन दिसपडतो ग्रास जोडूंक फोव केला. अस्कतकायेन पातक आदारतना हांव आनीकी तुजो मोग करता म्हणटा स्वामी. हर एक घडयेक तुका राखता, पोसता आनी सांबाळटा म्हूण धैर्य दिता. सांत पावलान सांगलें, आपल्या पवित्र आत्म्या मुखांतर देवान आपलो मोग आमच्या काळजांनी दराळ वतला. तशें आमचे वयर ताका आसल्या मोगा बसत ताणें आमकां जेजू क्रिस्त थंय आपणाची भुरगीं जायशीं पयलेंच नेमल्यांत म्हणटा सांत पावल. तर हे सर आमी उडा सगळ्या थोडो वेळ मौन रावया
दोळे दंप्या सादे तर सर आवाजाक आमचे कान दंप्या आमची मत पवित्र सक्रामेंतान खंचोन जेजू कितें म्हणटा तें आयकोवया. बापा, तुज्या मोगाचो गुर्त जाल्ल्या पवित्र सभेक पापसाहेबाक बिस्पांक याजकांक आनी सर मुखेल्यांक राख आनी सांबाळ. तुज्या पुता जेजूच्या नांवान सेवा दिवच्या सर धार्मिकांक आनी सर मुखेल्यांक सर सेवा दिवच्या स्वयंसेवकांक तांकां तूं आशिर्वादांनी बर. आमच्या कुटुंबाचे सांदे कुटुंबांत तुजो दैवीक मोग अनुभव करूंक सकून दीत. प्रायवंत आसात, पिडेस्त आसात आनी कश्टां संपडलेले आसात, निराशी जाल्ले आसात, एकसोरी आसात, निराधारी आसात. सर्वांक तांकां तुज्या मोगाचो अनुभव भोगूंक फावो कर. जिणेन तुज्या मोगाचो अनुभव करूंक सकनातली आसात, तुज्या मोगांत जियोंक तांकां फावो कर. सर आमच्या सेस समाजाच्या क्रिस्ती अक्रिस्ती भाव भयणी आमच्या देशाच्या फुडाऱ्यांक तुज्या मोगाच्या उजवाडान बर. तांणी शांती समाधानान बरीं कामां करूंक तांकां प्रेरीत कर. ही सर प्रार्थना आमी तुका भेटयता, जो जेतन रास करताय ससनाच्या ससनाक. सोम्या जेजू क्रिस्त विचित्र साक्रामेंता काल तुझ्या कष्टांचो उगडास तुवें आमकां सोडलाय. तुज्या सोडवणेचो फळ सदांच आमचे ते आमी भोगी सारको तुज्या कुडीच्या आनी रक्ताच्या पवित्र मिस्तेरांक आमी मान करूंक आमकां दयेन फावो कर. तुज्या बलिदानाचो उगडास काडन तुज्या अपरिमीत मोगाचो अनुभव जोडूंक आनी भावार्थांत थीर रावंक आमकां फावो कर. तूं जियेतन राजवट चलयताय ससनाच्या ससना. आमेन.
Bapa, Anak, dan Putera,